ಬುಡೋಕಾನ್ ಕರಾಟೆ ಡೋ ಇಂಡಿಯಾ ಇದು ಭಾರತದಲ್ಲಿ ಕರಾಟೆಯ ಬುಡೋಕಾನ್ ಶೈಲಿಯ ಒಂದು ಅತಿ ದೊಡ್ಡ ಸಂಸ್ಥೆ ಆಗಿದೆ. 1980ರಲ್ಲಿ ಆರಂಭವಾದ ಈ ಸಂಸ್ಥೆ ಮೊದಲ ವರ್ಷದಿಂದಲೇ ಭಾರತದ ವಿವಿಧ ರಾಜ್ಯಗಳಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧಾಕೂಟ ಕರಾಟೆ ಸ್ಪರ್ಧಾಕೂಟವನ್ನು ನಡೆಸ್ತಾ ಬಂದಿದೆ. ಈ 37ನೇ ಸ್ಪರ್ಧಾಕೂಟ ನ್ಯಾಷನಲ್ ಚಾಂಪಿಯನ್ಶಿಪ್ ಈಗ ಮಂಗಳೂರಿನಲ್ಲಿ ನಡೀತಾ ಇದೆ. ಮಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಆ್ಯಂಡ್ ಅಲೈಡ್ ಆರ್ಟ್ಸ್ ಇದರ ಮುಖ್ಯ ಶಿಕ್ಷಕ ನಾನಾಗಿದ್ದೇನೆ. ನಮ್ಮ ವತಿಯಿಂದ ಈ 37ನೇ ರಾಷ್ಟ್ರಮಟ್ಟದ ಸ್ಪರ್ಧಾಕೂಟವನ್ನು ನಾವು ಮಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದೇವೆ. ಇದರ ಮೊದಲು ಕೂಡ 4 ಬಾರಿ ಈ ಸ್ಪರ್ಧಾಕೂಟ ಮಂಗಳೂರಿನಲ್ಲಿ ನಡೆದಿತ್ತು. 2014ರಲ್ಲಿ ಕೂಡ ಮಂಗಳೂರಿನಲ್ಲಿ ನಡೆದಿತ್ತು. ಈಗ 2019ರಲ್ಲಿ ನಾವು ಈ ಸ್ಪರ್ಧಾಕೂಟವನ್ನು ಮಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದೇವೆ. ಬುಡೋಕಾನ್ ಕರಾಟೆ ಡೋ ಇಂಡಿಯಾ ಭಾರತಾದ್ಯಂತ ಶಾಖೆಗಳನ್ನು ಹೊಂದಿದೆ. ಈ ಎಲ್ಲ ಶಾಖೆಗಳ 1800 ಸದಸ್ಯರು ಇವತ್ತು ಈ 3 ದಿನಗಳ ಕಾಲ ಇಲ್ಲಿ ನಡೆಯುತ್ತಿರುವ ಸ್ಪರ್ಧಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಸರ್